ಅರಸು ಕುಂಜಿರಾಯ ದೈವ ತುಳುನಾಡಿನ ಕಾರ್ಣಿಕ ದೈವಗಳಲ್ಲಿ ಒಂದಾಗಿದ್ದರೂ ಇದರ ಆರಾಧನೆ ನಡೆಯುವುದು ಕಿನ್ನಿಗೋಳಿಯ ಅತ್ತೂರು ಮತ್ತು ಕೊಡೆತ್ತೂರು ಗ್ರಾಮದಲ್ಲಿ ಮಾತ್ರ. ಈ ಎರಡು ಗ್ರಾಮಗಳನ್ನು ಹೊರತುಪಡಿಸಿದರೆ ಕುಂಜಿರಾಯನ ಆರಾಧನೆ ಇರುವುದು ಕೇರಳದ ಕಾಸರಗೋಡಿನಲ್ಲಿ. ಅತ್ತೂರು ಅರಸು ಕುಂಜಿರಾಯನಿಗೆ ವರ್ಷಾವಧಿ ನೇಮೋತ್ಸವವು ಮಾರ್ಚ್ ತಿಂಗಳ ಅಂತ್ಯದಲ್ಲಿ ನಡೆಯುವುದು ಸಂಪ್ರದಾಯ. ಅತ್ತೂರು ಅರಸು ಕುಂಜಿರಾಯ ದೈವದ ನೇಮಕ್ಕೆ ಶಿಬರೂರು ಕೊಡಮಣಿತ್ತಾಯ, ಕೊಯ್ಕುಡೆ ಹರಿಪಾದೆ ಧರ್ಮದೈವ ಜಾರಂದಾಯ ಬಂಟ, ಕಿಲೆಂಜೂರು ಸರಳ ಧೂಮಾವತಿ ಮತ್ತು ಮೂಡ್ರಗುತ್ತು ಕಾಂತೇರಿ ಧೂಮಾವತಿ ಕ್ಷೇತ್ರದಿಂದ ಭಂಡಾರ ಬರುವುದು ವಾಡಿಕೆ. ಆದರೆ ಇಲ್ಲಿಗೆ ಹರಿಪಾದೆಯ ಧರ್ಮದೈವ ಜಾರಂದಾಯ ಬಂಟ ದೈವದ ಭಂಡಾರ ಬರುವುದನ್ನು ನೋಡೋದೇ ಒಂದು ರೋಚಕ ಅನುಭವ. ಹರಿಪಾದಿಯಿಂದ ಪಲ್ಲಕ್ಕಿಯಲ್ಲಿ ಹೊರಟ ಭಂಡಾರ ಪಕ್ಷಿಕೆರೆ ಪಂಚಾಯತ್ ಸಮೀಪದ ಬ್ರಹ್ಮರಗೋಳಿ ಕಟ್ಟೆಯ ನಂತರ ಅದನ್ನು ಹೊತ್ತವರ ನಿಯಂತ್ರಣಕ್ಕೆ ಸಿಗೋದಿಲ್ಲ. ಪಲ್ಲಕ್ಕಿಯೇ ಆವೇಶಕ್ಕೆ ಒಳಗಾದಂತೆ ಅತ್ತಿಂದಿತ್ತ ಓಲಾಡುತ್ತಾ ಪಲ್ಲಕ್ಕಿ ಹೊತ್ತವರನ್ನೇ ಎಳೆದಾಡಲು ಆರಂಭಿಸುತ್ತದೆ. ಕುಂಜಿರಾಯ ದೈವಸ್ಥಾನ ಸಮೀಪಿಸುತ್ತಿದ್ದಂತೆ ಇದರ ಆವೇಶ ಹೆಚ್ಚಾಗಿ ಎಷ್ಟೇ ಬಲಾಢ್ಯರು ಹಿಡಿದರೂ ನಿಯಂತ್ರಣಕ್ಕೆ ಸಿಗೋದಿಲ್ಲ. ದೈವಸ್ಥಾನದ ಒಳಗೆ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಹೋಗಲು ಯತ್ನಿಸಿದಷ್ಟು ಪಲ್ಲಕ್ಕಿ ತನ್ನಿಷ್ಟದಂತೆ ಇಲ್ಲಿ ವರ್ತಿಸುತ್ತದೆ ಅನ್ನೋದೇ ವಿಚಿತ್ರ. ಒಮ್ಮೆ ಪಲ್ಲಕ್ಕಿ ದೈವಸ್ಥಾನದ ಒಳ ಪ್ರವೇಶಿಸಿ ಒಳಾಂಗಣದಲ್ಲಿ ಒಂದು ಸುತ್ತು ಬಂದ ಬಳಿಕ ಮಾಮೂಲು ಸ್ಥಿತಿಗೆ ಮರಳುತ್ತದೆ. ಬಳಿಕ 3ನೇ ದಿವಸ ಇಲ್ಲಿ ಜಾರಂದಾಯ ದೈವಕ್ಕೆ ನೇಮೋತ್ಸವ ನಡೆಯೋದು ವಾಡಿಕೆ. ವಿಶೇಷವಾಗಿ ಭಕ್ತರು ಈ ಭಂಡಾರದ ಪಲ್ಲಕ್ಕಿಯನ್ನು ನೋಡಲೆಂದೇ ಬರುತ್ತಿದ್ದು ದೈವದ ಮುಂದೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ನಂಬಿದವರ ಕೈ ಬಿಡದ ದೈವವಾಗಿ ಕುಂಜಿರಾಯ ಮತ್ತು ಪರಿವಾರ ದೈವಗಳು ಜನರನ್ನ ಕಾಪಾಡುತ್ತಿವೆ. ತುಳುನಾಡಿನ ಪ್ರತಿಯೊಂದು ದೈವಗಳು ಕೂಡ ಕಾರ್ಣಿಕದ ಶಕ್ತಿಯಾಗಿದೆಯಾದರೂ ಈ ಹರಿಪಾದೆ ಧರ್ಮದೈವ ಜಾರಂದಾಯ ಬಂಟ ದೈವದ ಭಂಡಾರ ಅರಸು ಕುಂಜಿರಾಯ ದೈವದ ಬಳಿಗೆ ಬರುವ ಈ ಅಪರೂಪದ ಕ್ಷಣ ನಿಜಕ್ಕೂ ಅಚ್ಚರಿ ಮೂಡಿಸುತ್ತದೆ.